सीढ़ी डालना है, रिस्टार्ट करना है। ये इम्पोर्टेंट है। F11 बाद में F11 दबाते नहीं रहना, ऐसा ही F11 दबाते रहना। अच्छा रजिस्टर के बाद है ना, रिस्टार्ट के बाद 11 F11 दबा के बूटिंग आता है। DVD ಹಾಕಿದ್ಯಾ? DVD ಸೆಲೆಕ್ಟ್ ಮಾಡ್ಕೋಬೇಕು। DVD डालिए तो DVD, हाँ DVD देखिए, DVD हाँ सिलेक्ट करना, अक्रेंस रन होगा, ठीक है। हाँ ಅಷ್ಟೇ, ಈಗ ತೋರಿಸ್ಬಿಟ್ರೆ ಮುಗೀತು। ಮಾಡ್ತಾರೆ ऐसा आता है भाई। ट्रू इमेज ನೆಕ್ಸ್ಟ್ ರಿಕವರಿ रिकवरी ಅದರಲ್ಲಿ ಬ್ರೌಸ್ ಪವರ್ ಬ್ಯಾಕಪ್, ಅದರಲ್ಲಿ ಲಾಸ್ಟ್ ಈ ಡ್ರೈವ್, ಇದರಲ್ಲಿ ಮೆಟ್ರೋ ಡೌನ್ डोंट डिलीट, सी इमेज ಕ್ಲಿಕ್ ಓಕೆ, ओके। ಇದರಲ್ಲಿ ಸೆಕೆಂಡ್ ಒಂದು ರೈಟ್ ಕ್ಲಿಕ್ ರಿಕವರ್, ನೆಕ್ಸ್ಟ್ नेक्स्ट ಇಲ್ಲಿ ವಿಂಡೋಸ್ ಸಿ ಡ್ರೈವ್ ಸೆಲೆಕ್ಟ್ ಮಾಡ್ಕೋಬೇಕು। नेक्स्ट ನ್ಯೂ न्यू ಲೊಕೇಶನ್ लोकेशन ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ ಅಂತ ನಾನು ಹೇಳ್ಬಲ್ಲ, ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ ಅಂತ ನೋಡೋಕ್ಕೆ। सेलेक्ट हुआ, एक्सेप्ट ಎಕ್ಸೆಪ್ಟ್, ನೆಕ್ಸ್ಟ್ ಪ್ರೊಸೀಡ್ ಕೊಟ್ಟರೆ ಆಗುತ್ತೆ होता है, उतना ही। ಅಷ್ಟೇ, ಮುಗೀತು। कितने भाई? ವಿತಿನ್ 10 ಮಿನಿಟ್ಸಲ್ಲಿ